ಭಾರೀ ಮಳೆಯ ಹಿನ್ನೆಲೆ ಉಳ್ಳಾಲ ತಾಲೂಕಿನ ನರಿಂಗಣ ಗ್ರಾಮದ ತೌಡುಗುಳಿ ಕ್ರಾಸ್ನಿಂದ ತೌಡುಗುಳಿ ಜಂಕ್ಷನ್ ಸಂಪರ್ಕಿಸುವ ರಸ್ತೆಯ ಕೋರಕಟ್ಟ ಬಳಿ ಗುಡ್ಡದಿಂದ ರಸ್ತೆಗೆ ಅಡ್ಡಲಾಗಿ ಎರಡು ಬೃಹತ್ ಬಂಡೆಕಲ್ಲು ಬಿದ್ದಿದ್ದು ಅದೃಷ್ಟವಶಾತ್ ಯಾರಿಗೂ ಗಾಯವಾಗಿಲ್ಲ. ಬಂಡೆ ಉರುಳುವ ಸಮಯದಲ್ಲಿ ರಸ್ತೆಯಲ್ಲಿ ವಾಹನ ಸಂಚಾರವಾಗಲಿ ಪಾದಚಾರಿಗಳು ಇರಲಿಲ್ಲ. ಬಳಿಕ ಲೋಕೋಪಯೋಗಿ ಇಲಾಖೆ ಸ್ಥಳೀಯರ ಸಹಕಾರದಲ್ಲಿ ತೆರವುಗೊಳಿಸಲಾಯಿತು. ನರಿಂಗಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶೈಲಜಾ ಶೆಟ್ಟಿ, ಉಪಾಧ್ಯಕ್ಷ ನವಾಜ, ಸದಸ್ಯ ಮುರಳೀಧರ ಶೆಟ್ಟಿ ಮೋತ್ಲಾ ಹಾಗೂ ಸಲೀಂ ಪೊಟ್ಟಳಿಕೆ, ಜಾರಪ್ಪ ಪೂಜಾರಿ ಕೋರಕಟ್ಟ, ಪಿಡಿಒ ರಜನಿ ಸ್ಥಳದಲ್ಲಿ ಹಾಜರಿದ್ದರು. बस बस भैया